ಜೈ ಶ್ರೀರಾಮ್, ಹೇಗಿದ್ದೀರಾ? ಇವತ್ತಿನ ಶ್ರೀಕೃಷ್ಣ ಅಲಂಕಾರ ನೋಡ್ಕೋತಾ ಬನ್ನಿ. ಮತ್ಸ್ಯಕನ್ಯೆ ಅಂತೆ ನೋಡ್ಬೋದು. ಆನಂತರ ಭೋಜನ ಶಾಲೆ ದೇವರು, ಮುಖ್ಯ ಪ್ರಾಣದೇವರು, ಚಂದ್ರಶಾಲೆ ಆಂಜನೇಯ ಅಲಂಕಾರ ಎಲ್ಲ ನೋಡ್ಕೋತಾ ಬನ್ನಿ. ಇವತ್ತು ದ್ವಾದಶಿಗೆ ಏನೆಲ್ಲ ಮಾಡಿದೆ ಅಂತ ನೋಡ್ಕೊಂಡು ಬರೋಣ. ನಾನು ಸಿಂಪಲಾಗಿ ಮಾಡಿದ್ದೀನಿ, ಉದ್ದಿದ್ದು ಏನೂ ಮಾಡಿಲ್ಲ ನಾನು ಈ ಸಲ. ಆ್ಯಕ್ಚುಲಿ ಗಂಜಿ, ಚಟ್ನಿ, ಕೋಸಂಬರಿ ಪಲ್ಯ, ಚಿತ್ರಾನ್ನ, ಮೊಸರನ್ನ ಇಷ್ಟೇ ಮಾಡಿರೋದು ನಾನಿವತ್ತು. ಫಸ್ಟಿಗೆ ನೋಡಿ, ನೈವೇದ್ಯ ಗಂಜಿಗೆ ಬೇಯಕ್ಕೆ ಇಟ್ಟಿದೆ ನೋಡ್ಬೋದು. ಈಗ ಒಂದೆಲ್ಲದಕ್ಕೊಂದು ಟೋಟಲ್ ಆಗುವಂಗೆ ಒಗ್ಗರಣೆ ಮಾಡೋಣ. ಪಡವಲಕಾಯಿ ಪಲ್ಯ ಮಾಡೋಣ ಅಂತ ಅದರ ತಿರುಳಿರೋದು ಅದನ್ನೂ ತೆಗೆದಿಟ್ಟಿದ್ದೀನಿ. ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಬೇಯಕ್ಕೆ ಇಡಬೇಕು, ಅದನ್ನ ಚಟ್ನಿ ಜೊತೆ ಹಾಕ್ಲಿಕ್ಕಾಗತ್ತೆ. ಆಮೇಲೆ ನೆಲಗಡಲೆ, ಸೌತೆಕಾಯಿದ್ದು ಕೋಸಂಬರಿ ಮಾಡೋಣ. ಈಗ ಫಸ್ಟ್ ನೋಡಿ ಒಗ್ಗರಣೆ ಇಡ್ತಾಯಿದ್ದೀನಿ, ನೋಡ್ಬೋದು ನೀವಿಲ್ಲಿ. ಅದು ಚಟಪಟ ಆದ ನಂತರ ಆ್ಯಸ್ ಯೂಶ್ವಲ್ ಕೆಂಪು ಮೆಣಸು, ಕರಿಬೇವಿನ ಸೊಪ್ಪು, ಆಮೇಲೆ ಇಂಗು ಹಾಕ್ಕೊಳ್ಳಿ. ಅದರಲ್ಲಿ ನಾನು ಚಿತ್ರಾನ್ನಕ್ಕೆ ಮತ್ತು ಮೊಸರನ್ನಕ್ಕೆ, ಚಟ್ನಿಗೆ ಮೂರಕ್ಕೂ ಆಮೇಲೆ ಪಲ್ಯಕ್ಕೆ 4ಕ್ಕೂ ಒಗ್ಗರಣೆ ಮಾಡಿಟ್ಕೊಂಡಿದ್ದೀನಿ. ನೋಡ್ಬೋದು. ಆನಂತರ ಏನು ಗೊತ್ತಾ, ಪ್ರತಿ ಸಲ ಒಂದೇ ಥರ ರೆಸಿಪಿ ಬೇಡ ಅಂತ ಈ ಸಲ ರೆಸಿಪಿನ ಚೇಂಜ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು, ಸ್ವಲ್ಪ ಸಿಂಪಲಾಗಿ ಮಾಡೋಣ ಅಂತಂದ್ಬಿಟ್ಟು. ಯಾಕಂದರೆ ನಿನ್ನೆಲ್ಲ ಮೊನ್ನೆ ಅಪ್ಪ ಅಮ್ಮ ಬಂದಿದ್ದರು, ಆವಾಗಲೂ ನಾನು ಇಡ್ಲಿ ಮಾಡಿದ್ದೆ. ದಿನ ಇಡ್ಲಿ ತಿನ್ನೋಕ್ಕೆ ಮುರಿದೋಗುತ್ತೆ ಅಂತಂದ್ಬಿಟ್ಟು ಆ್ಯಕ್ಚುಲಿ ಅಪೂಪ ದಾನ ಎಲ್ಲ ಅವತ್ತು ಮಾಡಿ ಆಯಿತು ಅಪ್ಪ ಅಮ್ಮ ಬಂದ ಕಾರಣ. ನೀವೆಲ್ಲ ಅಧಿಕ ಮಾಸ ಹೇಗೆ ಆಚರಣೆ ಮಾಡಿದ್ರಿ ಅಂತ ಕಮೆಂಟ್ಸಲ್ಲಿ ಹೇಳಿ. ಅಪೂಪರ ಮಾಡೋದು ತೋರಿಸಿದ್ದೀನಿ, ಬೇಕಂದರೆ ಹೇಳಿ ಇನ್ನೊಂದು ಸಲ ತೋರಿಸ್ತೀನಿ. ಯಾಕಂದರೆ ಇನ್ನೊಂದು ಸಲ ಹುಣ್ಣಿ ಅಮಾವಾಸ್ಯೆ ಬರಲಿಕ್ಕೆ ದಿನ ಇದೆಯಲ್ಲ, ಆದ ಕಾರಣ ಇನ್ನೊಂದು ಸಲಕ್ಕೆ ರೆಡಿ ಮಾಡಿ ಕೂಡ ಇಟ್ಟಿದ್ದೀನಿ. ನೋಡ್ಬೋದು ಇಲ್ಲಿ ನೋಡಿ ನೀವು, ಆ ಪಲ್ಯಕ್ಕೆ ಅದು ಸ್ವಲ್ಪ ತೆಗೆದಿಟ್ಕೊಂಡು ಒಗ್ಗರಣೆನೆಲ್ಲ ಅದೇ ಬಾಣಲಿಗೆ ಪಡವಲಕಾಯಿ ಹಾಕಿ ಸ್ವಲ್ಪ ಅದನ್ನ ಮಿಕ್ಸ್ ಮಾಡಿ, ಎಣ್ಣೆ ಎಲ್ಲ ಕಡೆಗೂ ಅದು ಮಿಕ್ಸ್ ಆಗಲಿ. ಆನಂತರ ಅದಕ್ಕೆ ಸ್ವಲ್ಪ ನೀರು ಹಾಕಿ, ಸ್ವಲ್ಪ ಸಾಕು, ಒಂದು 2 ಚಮಚಷ್ಟು ನೀರು ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ. ಆನಂತರ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿನೂ ಹಾಕ್ಕೊಂಡಿದ್ದೀನಿ. ನೋಡ್ಬೋದು, ಅದು ಆದರೆ ಆಗೋಯಿತು. ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕಿ ಮಿಕ್ಸ್ ಮಾಡಿಡಬೇಕು ಕಟ್ ಮಾಡಿದ ತಕ್ಷಣ. ನನಗೆ ಹೇಳಲಿಕ್ಕೆ ಮರ್ತೆ ನಾನು. ಈಗ ಚಟ್ನಿ ಮಾಡೋಣ, ಒಂದೆಲಗ ಚಟ್ನಿ. ನಾನು ಜಾಸ್ತಿ ಡಿಫ್ರೆಂಟ್ ಟೈಪಲ್ಲಿ ಏನು ಮಾಡಿಲ್ಲ, ಸೇಮ್ ಅದೇ ನಮ್ಮನೆಯಲ್ಲೇ ಮಾಡುವಂಥದ್ದು. ಒಂದೆಲಗ, ಅದಕ್ಕೆ ಕಾಯಿ ಮೆಣಸು, ಶುಂಠಿ, ಇಂಗು, ಉಪ್ಪು, ಆನಂತರ ಪಡವಲಕಾಯಿದು ತಿರುಳಿತ್ತಲ್ಲ ಅದನ್ನ ಉಪ್ಪು ಮತ್ತು ಸ್ವಲ್ಪ ಹುಣಸೆ ಹಣ್ಣು ಹಾಕಿ ಬೇಯಿಸಿಟ್ಟಿದ್ದೀನಿ. ಅದನ್ನೂ ಇದಕ್ಕೆ ಹಾಕ್ಕೊಂಡೆ. ಆ್ಯಕ್ಚುಲಿ ಸ್ವಲ್ಪ ತಣ್ಣಗಾದ ನಂತರ ಹಾಕ್ಕೊಳ್ಬೇಕು. ಆನಂತರ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಈ ಸಲ. ನೋಡಿ, ಅದನ್ನೆಲ್ಲ ಹಾಕಿ ಮಿಕ್ಸಿ ಮಾಡಿದರೆ ಆಗೋಯಿತು. ಒಂದು ಒಗ್ಗರಣೆ ಕೊಡಬೇಕು ಆ್ಯಸ್ ಯೂಶ್ವಲ್. ನೋಡಿ ಈ ಕಡೆ ಗಂಜಿನೂ ಆಯಿತು, ಅದು ಬೆಂದಿದೆ. ಸ್ವಲ್ಪ ಹೊತ್ತು ನಂತರ ಅದಕ್ಕೆ ಹಾಲು ಹಾಕಿ ಪುನೊಂದ್ಸಲ ಕುದಿಯೋಕ್ಕಿಟ್ಟೆ. ನಾನು ಪುನಃ ಒಲೆಯಲ್ಲಿ ಅನ್ನಕ್ಕಿಟ್ಟೆ. ಆ್ಯಕ್ಚುಲಿ ನೋಡಿ, ಪಲ್ಯನೂ ರೆಡಿ ಆಗಿಬಿಡ್ತು ಅಷ್ಟೊತ್ತಿಗೆ. ನೋಡಿ ಚಟ್ನಿಗೆ ಒಗ್ಗರಣೆನೂ ಹಾಕಿ ಆಯಿತು. ಅಷ್ಟೊತ್ತಿಗೆ ಬೆಣ್ಣೆ ತೆಗೆದೆ, ನೀವು ನೋಡ್ಬೋದಲ್ಲಿ ಬೆಣ್ಣೆನೂ ಕಂಪ್ಲೀಟ್ ಬಂದಾಯಿತು. 4 ದಿವಸಕ್ಕೆ ಎಷ್ಟು ಬೆಣ್ಣೆ ಬರುತ್ತೆ ಅಂತ ನೀವು ನೋಡ್ಬೋದು. ನಾನು ಡೀಟೇಲಾಗಿ ತೋರಿಸಿಲ್ಲ, ಅದನ್ನು ತುಂಬ ಸಲ ತೋರಿಸಿದ್ದೀನಿ ಅಂತ. 1 ಲೀಟ್ರ್ ಹಾಲಿಗೆ 4 ದಿವಸಕ್ಕೆ ನೋಡಿ 1 ಕಪ್ಪಷ್ಟು, 1 ಕಪ್ಪಿಗಿಂತಲೂ ಜಾಸ್ತಿ ಇದೆ, ಅಷ್ಟು ಬೆಣ್ಣೆ ಬಂದಿದೆ. ಆನಂತರ ಸೌತೆಕಾಯಿನ ಕ್ಯೂಬ್ ಆಗಿ ಅದನ್ನ ಚೌಕವಾಗಿ ಕಟ್ ಮಾಡಿಕೊಳ್ಳಿ. ಅದು ಈ ಕೋಸಂಬರಿಗೆ, ನೆಲಗಡಲೆ ಹಾಕಿ ಬೇಯಿಸಿದ ನೆಲಗಡಲೆ ಹಾಕಿ ಮಾಡುವ ಕೋಸಂಬರಿಗೆ ತುಂಬ ಚೆನ್ನಾಗಾಗುತ್ತೆ. ಆ್ಯಕ್ಚುಲಿ ಇದೇನು ಗೊತ್ತಾ, ಈ ಡಯೆಟ್ ಮಾಡೋರಿಗೆ ರಾತ್ರಿ ಎಲ್ಲ ಇದನ್ನ ತಿಂದು ಮಲ್ಕೋಬೋದು, ತುಂಬಾ ಚೆನ್ನಾಗಾಗುತ್ತೆ. ನಾನು ಡಯೆಟ್ ಎಲ್ಲ ಮಾಡೋದಿಲ್ಲ, ಏಕಾದಶಿ ಮಾತ್ರ ಮಾಡ್ತೀನಿ. ನನಗೆ ಡಯೆಟ್ ಮಾಡಲಿಕ್ಕೆ ಆಗಲ್ಲ ನನಗೆ. ನೋಡ್ಬೋದು, ಇದು ಕ್ಯೂಬಾಗಿ ಕಟ್ ಮಾಡಿಟ್ಕೊಂಡು ಬೇಯಿಸಿದ ನೆಲಗಡಲೆನ ಸ್ವಲ್ಪ ತಣ್ಣಗೆ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕಿನೇ ಬೇಯಿಸಬೇಕು. ಅದಕ್ಕೆ ಇದನ್ನೇ ಮಿಕ್ಸ್ ಮಾಡಿದರೆ ಆಯಿತು. ನಾನು ಜಾಸ್ತಿ ಡೀಟೇಲಾಗೆಲ್ಲ ತೋರಿಸಿಲ್ಲ ಅದನ್ನ. ಆನಂತರ ನೋಡಿ ಚಿತ್ರಾನ್ನ ಮಾಡಲಿಕ್ಕೆ ನೋಡಿ ಮೇಲಿದ ಅನ್ನ ತೆಗೆದಿಟ್ಕೊಂಡಿದ್ದೀನಿ. ಅದು ಇಂಗ್ಳ ಅನ್ನ. ಆ್ಯಕ್ಚುಲಿ ಇಂಗ್ಳನ್ನಕ್ಕೆ ಉದುರಾಗಿ ಅನ್ನ ಬೇಕು ಅಂತ ಮೇಲೆ ತೆಗೆದು ಹಾಕ್ಕೊಂಡಿದ್ದೀನಿ. ಆನಂತರ ಮೊಸರನ್ನಕ್ಕೆ ಸ್ವಲ್ಪ ತಳದಿಂದ
ಅನ್ನ ತೆಗೆದು ಹಾಕ್ಕೊಂಡ್ರೆ ಹಾಗೇ ಬಿಡುತ್ತೆ. ನಾನಿವತ್ತು ಬಸ್ಸಿದ ಅನ್ನ ಗಂಜಿ ಬಸ್ದು ಮಾಡಿರಲಿಲ್ಲ ಅನ್ನನ. ಅದು ಇಂಗ್ಲ ಅನ್ನ ಮಾಡ್ತೀವಲ್ಲ, ಎಷ್ಟು ಬೇಕೋ ಅಷ್ಟೇ ನೀರು ಹಾಕಿದರೆ ಚೆನ್ನಾಗಾಗತ್ತೆ. ಬಿಸಿಯಲ್ಲಿರಬೇಕಿದ್ರೆ ಆ ಅನ್ನನ ನುರಿಬೇಕು ಮೊಸರನ್ನಕ್ಕೆ ಆದಾಗ, ಆವಾಗ ಚೆಂದ ಕನ್ಸಿಸ್ಟೆನ್ಸಿ ಬರುತ್ತೆ ಮೊಸರನ್ನದ್ದು. ನಿಮಗೆ ಬೇಕಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಇದು ತುಂಬ ಆಗುತ್ತೆ ಇದು ಈ ಸ್ವಲ್ಪ ಅನ್ನ ಅಂತ ಕಂಡ್ರೂ. ಆನಂತರ ತಣ್ಣಗಾಗಲಿಕ್ಕೆ ಬಿಡಿ. ಮತ್ತೇನು ಗೊತ್ತಾ, ಇವತ್ತು ಇಲ್ಲಿ ಉಡುಪಿಯಲ್ಲೆಲ್ಲ ತೀರ ಮೋಡ ಇದೆ 3-4 ದಿವಸದಿಂದ. ಜಾಸ್ತಿ ಮಳೆ ಬರ್ತಾ ಇಲ್ಲ ಇಲ್ಲಿ. ಏನೋ ಈ ಸಲ ಮಳೆ ಸರಿಯಾಗಿ ಇಲ್ಲ ಅಂತ ನ್ಯೂಸಲ್ಲಿಯೂ ಹೇಳ್ತಾ ಇದ್ರು. ನೋಡಿ, ಎರಡಕ್ಕೂ ಉಪ್ಪು ಹಾಕ್ಕೊಂಡಿದ್ದೀನಿ ನೋಡ್ಬೋದು. ಉಪ್ಪು, ಕೊತ್ತಂಬರಿ ಸೊಪ್ಪು, ಆನಂತರ ನೋಡಿ ಎರಡು ಒಟ್ಟೊಟ್ಟಿಗೆ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಕನ್ಫ್ಯೂಷನ್ ಮಾಡ್ಕೋಬೇಡಿ. ಆನಂತರ ಚಿತ್ರಾನ್ನಕ್ಕಾದಾಗ ಸ್ವಲ್ಪ ಬೆಲ್ಲ, ಆನಂತರ ಸ್ವಲ್ಪ ಒಂದು ಕಡಿ ಲಿಂಬೆಹಣ್ಣು, ಆನಂತರ ಒಗ್ಗರಣೆ ಮಾಡೋದನ್ನು ತೋರಿಸ್ತೀನಿ. ಮೊಸರನ್ನಕ್ಕೆ ಸ್ವಲ್ಪ ನಾವು ಶುಂಠಿನ ತುರಿದು ಹಾಕ್ಕೊಳ್ಬೇಕು. ಶುಂಠಿ ಹಾಕಿದರೆ ಸ್ವಲ್ಪ ಅದು ಒಂಥರ ಚೆನ್ನಾಗಾಗತ್ತೆ. ಲಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೇ, ಮತ್ತು ಇನ್ನೇನು ಜಾಸ್ತಿ ವಿಶೇಷ ಮಾಡಿಲ್ಲ ದ್ವಾದಶಿಗೆ ಇವತ್ತು. ನಾನು ರಸಾಯನ ಮಾಡ್ಕೊಳ್ಳೋಣ, ಸುಮ್ಮನೆ ಏನಕ್ಕೆ ಎಕ್ಸ್ಟ್ರಾ ಸ್ವೀಟ್ ಅಂತ ಅಂದ್ಬಿಟ್ಟು ಮಾವಿನ ಹಣ್ಣು ಕಟ್ ಮಾಡಿ ತಿಂದ್ಕೊಂಡೆ. ಆ್ಯಕ್ಚುಲಿ ಚಿತ್ರಾನ್ನಕ್ಕೆ ಸ್ವಲ್ಪ ಬೆಲ್ಲ ಹಾಕಿದರೆ ತುಂಬಾ ಟೇಸ್ಟಾಗಿ ಬರುತ್ತೆ. ಅನ್ನ ಸಾರು ಬದಲು ನಾನು ಈ ಥರ ಮಾಡ್ಕೊಂಡಿದ್ದೀನಿ ನೋಡ್ಬೋದು. ನೋಡಿ, ಈಗ ಒಗ್ಗರಣೆಗೆ ಎಣ್ಣೆ ಹಾಕಿ, ಇದು ಎರಡಕ್ಕೂ ಆಗುತ್ತೆ. ಕೊನೆಗೆ ಅರಶಿನ ಚಿತ್ರಾನ್ನಕ್ಕೆ ಹಾಕ್ಕೊಂಡ್ರೆ ಸರಿ. ನೆಲಗಡಲೆ, ಗೋಡಂಬಿ, ಆಮೇಲೆ ಸ್ವಲ್ಪ ದ್ರಾಕ್ಷಿ ಹಾಕಿದ್ದೀನಿ. ಆನಂತರ ಆವಾಗಲೇ ಮಾಡಿಟ್ಕೊಂಡ ಒಗ್ಗರಣೆನೂ ಸ್ವಲ್ಪ ಅದಕ್ಕೆ ಹಾಕ್ಕೊಂಡು ಚಿತ್ರಾನ್ನಕ್ಕೆ ಮತ್ತು ಮೊಸರನ್ನಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಇದು ಚಟಪಟ ಅನ್ನೋ ತನಕ ಹುರಿಲಿ ನೀಟಾಗಿ, ಆವಾಗ ನೆಲಗಡಲೆ ತುಂಬಾ ಚೆನ್ನಾಗಾಗತ್ತೆ. ನೋಡಿ, ಇದಕ್ಕೆ ಸ್ವಲ್ಪ ಅದಕ್ಕೆ ಸ್ವಲ್ಪ. ನಂದು ಒಗ್ಗರಣೆ ಸೌಟ್ ಇದೆಯಲ್ಲ, ಬಿಸಿ ಇರಬೇಕಿದ್ರೆ ಸ್ವಲ್ಪ ಚಿಟಿಕೆ ಅರಿಶಿನ ಹಾಕಿನ ಅದಕ್ಕೆ ಚಿತ್ರಾನ್ನಕ್ಕೆ ಹಾಕ್ಕೊಂಡೆ. ಅರಿಶಿನಕ್ಕೆ ಹಾಕಬೇಕಲ್ಲ ಚಿತ್ರಾನ್ನಕ್ಕೆ ಅಂತ, ಸ್ವಲ್ಪ ಸಾಕು, ಇಲ್ಲಾಂದರೆ ಕಲರಲ್ಲಿ ಗೊತ್ತಾಗೋದಿಲ್ಲ ಅಂತಂದ್ಬಿಟ್ಟು. ಆನಂತರ ಅದು ಮಿಕ್ಸ್ ಮಾಡಿಟ್ಟೆ ನಾನು ಮೊಸರನ್ನ. ಅದು ಸ್ವಲ್ಪ ತಣ್ಣಗಾಗಬೇಕು ಆ್ಯಕ್ಚುಲಿ ಅದು. ನೋಡಿ, ನೀಟಾಗಿ ಮಿಕ್ಸ್ ಮಾಡಿದರೆ ಹಾಗೇ ಬಿಡ್ತು. ದೇವರಿಗೆ ತಿರುಪತಿ ತಿಮ್ಮಪ್ಪನಿಗೆ ಚಿತ್ರಾನ್ನ, ಮೊಸರನ್ನ, ಪುಳಿಯೋಗರೆ ಎಲ್ಲ ತುಂಬಾ ಇಷ್ಟ. ಇಲ್ಲಿ ಉಡುಪಿ ಅನಂತೇಶ್ವರದಲ್ಲಿ ಕೂಡ ಅಷ್ಟೇ, ಜೋರು ಮಳೆ ಬಂತು ನಿಲ್ಲೋದಿಲ್ಲ ಅಂತಂದಾಗ ಚಿತ್ರಾನ್ನ ಮಾಡಿ ದೇವರಿಗೆ ಸಮರ್ಪಣೆ ಮಾಡ್ತಾರೆ. ಪರ್ಯಾಯ ಶ್ರೀಗಳು ಯಾರಿರ್ತಾರೆ ಅವರು ಜನರ ಅಪೇಕ್ಷೆ ಮೇಲೆ ಮಾಡ್ತಾರೆ ಅದನ್ನ. ಆನಂತರ ಮಳೆ ಜೋರು ಬರಬೇಕು, ಮಳೆ ಬರ್ತಾ ಇಲ್ಲ ಅಂತಂದರೆ ಬೊಂಡ ಅಥವಾ ಸಿಯಾಳ ಅಭಿಷೇಕನೂ ಮಾಡ್ತಾರೆ. ಇದು ಅನಂತೇಶ್ವರದ ವಿಶೇಷ. ತುಂಬ ಕಾರಣಿಕದ ದೇವರು ಅನಂತೇಶ್ವರ ದೇವರು. ನೋಡಿ, ಚಿತ್ರಾನ್ನಕ್ಕೆ ಸ್ವಲ್ಪ ನಾನು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಆನಂತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತಣ್ಣಗಾದ ನಂತರ ಮೊಸರು ಹಾಕಿ ಸ್ವಲ್ಪ ಬಿಸಿ ಇತ್ತು, ಕಾಣ್ಬೋದು ನೀವಲ್ಲಿ. ತಿರುಪತಿಯಲ್ಲಿ ನಿಮಗೆ ಗೊತ್ತಿರ್ಬೋದು, ದಿನಾ ದೇವರಿಗೆ ಮೊಸರನ್ನ, ಚಿತ್ರಾನ್ನ, ಪುಳಿಯೋಗರೆನ ಬಡಿಸ್ತಾರೆ. ನೋಡಿ, ಇದಕ್ಕೆ ನಾನು ಎರಡಕ್ಕೂ ತೆಂಗಿನಕಾಯಿ ಹಾಕ್ಕೊಂಡಿಲ್ಲ, ಯಾಕಂದರೆ ಮಧ್ಯಾಹ್ನ ತನಕ ಇಡಬೇಕು ಅನ್ನೋದು ವಾಸನೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಗಂಜಿ, ಚಿತ್ರಾನ್ನ, ಪಲ್ಯ, ಕೋಸಂಬರಿ, ಚಟ್ನಿ, ಮೊಸರನ್ನ ಎಲ್ಲ ರೆಡಿ ಆಯಿತು. ಉಪ್ಪಿನಕಾಯಿ ಜೊತೆ ಗಂಜಿ ಊಟ ಮಾಡಿದ್ದೀನಿ ನೋಡ್ಬೋದು. ಇವತ್ತು ನೋಡಿ, ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಉಡುಪಿಯ ರಾಘವೇಂದ್ರ ಮಠದಲ್ಲಿ ಸಿಕ್ಕಿದ್ದವ್ರ ಹೆಸರು ಹೇಳಿದರು, ನನಗೆ ಮರ್ತೋಯ್ತು, ಸಾರಿ.
ನೋಡಿ ನಮ್ಮ ಮನೆ ಬೆಕ್ಕು ಎಂಥ ಸುಖ ಪುರುಷ ನೋಡ್ಬೋದು ಇಲ್ಲಿ. ಕೃಷ್ಣ ಮಠದ ನನ್ನ ಆತ್ಮೀಯರೊಬ್ಬರು ಕಳಿಸಿದಂತಹ ಮಂಗಳಾರತಿ ವಿಡಿಯೋ ಬೆಳಗಿದ್ದು ನೋಡ್ಕೋತಾ ಬನ್ನಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಚಿಕ್ಕ ಹುಡುಗ ನನ್ನ ಮಗನ ಪ್ರಾಯದವನು ವಿಡಿಯೋ ಕಳಿಸ್ತಾ ಇರ್ತಾನೆ, ನಾನು ನೋಡ್ತಾ ಇರ್ತೀನಿ, ನೋಡ್ಬೋದು ನೀವು. ನಿಮಗೂ ಎಲ್ರಿಗೂ ಅವರ ದೆಸೆಯಿಂದ ನಿಮಗೆ ಸಿಗುತ್ತೆ ಈ ವಿಡಿಯೋಗಳೆಲ್ಲ. ಅವರಿಗೆ ತುಂಬ ಥ್ಯಾಂಕ್ಸ್ ಈ ವಿಡಿಯೋ ಮೂಲಕ ಹೇಳ್ತೀನಿ. ಗೊತ್ತಲ್ಲ, ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಥ್ಯಾಂಕ್ ಯು. ಹರೇ ಶ್ರೀನಿವಾಸ.